ಓಂಕಾರಮುತ್ತಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ 17. ತಸ್ಯಾಪಿ ದ್ರಷ್ಟು ಈಶಸ್ಯ ಕೂಟಸ್ಥಸ್ಯ ಅಖಿಲ ಆತ್ಮನ ಸೃಜ್ಯಂ ಸೃಜಾಮಿ ಸೃಷ್ಟ ಅಹಂ ಈಕ್ಷಯಾ ಏವ ಅಭಿಚೋದಿತ. ಅನುವಾದ: ಅವನಿಂದ ಸ್ಫೂರ್ತಿ ಪಡೆದು ಸರ್ವವ್ಯಾಪಕ ಪರಮಾತ್ಮನಾಗಿ ತನ್ನ ಕಾಣಿಕೆಯಿಂದ ಅವನು ನಾರಾಯಣ ಈಗಾಗಲೇ ಸೃಷ್ಟಿಸಿದೆಲ್ಲವನ್ನು ನಾನು ಕಂಡು ಹಿಡಿಯುತ್ತೇನೆ ಮತ್ತು ನಾನು ಕೂಡ ಅವನಿಂದಲೇ ಸೃಷ್ಟಿಯಾದವನು. ಬ್ರಹ್ಮ ಕೂಡ ಯಾರಿಂದ ಸೃಷ್ಟಿಯಾದದ್ದು? ಕೃಷ್ಣನಿಂದ. ಇಲ್ಲಿ ಹೇಳ್ತಾನೆ, ನಾನು ಇಂಡಿಪೆಂಡೆಂಟ್ ಅಲ್ಲ, ನಾನು ಡಿಪೆಂಡೆಂಟ್. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಶ್ರೀಲ ಪ್ರಭುಪಾದ್ ಕಿ ಜೈ. ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮ ಕೂಡ ತಾನು ವಾಸ್ತವಿಕ ಸೃಷ್ಟಿಕರ್ತನಲ್ಲ ಎಂಬುದನ್ನು ಒಪ್ಪಿಕೊಳ್ಳುತ್ತಾನೆ. ಬ್ರಹ್ಮ ಒಪ್ಪಿಕೊಳ್ಳುತ್ತಾನೆ, ಆದರೆ ಮಾಮೂಲಿ ಜನರು ಒಪ್ಪಿಕೊಳ್ಳುವುದಿಲ್ಲ. ಸೋಕಾಲ್ಡ್ ಸೈಂಟಿಸ್ಟ್ನವರು ಇವರೆಲ್ಲ ಒಪ್ಪಿಕೊಳ್ಳುವುದಿಲ್ಲ. ಇದು ಸಮಸ್ಯೆ. ಭಗವಾನ್ ನಾರಾಯಣನಿಂದ ಸ್ಫೂರ್ತಿ ಪಡೆದು ಸಕಲ ಜೀವಿಗಳ ಪರಮಾತ್ಮನಾದ ಅವನಿಂದ ಆಗಲೇ ಸೃಷ್ಟಿಗೊಂಡ ಸಕಲವನ್ನು ಅವನ ಮೇಲ್ವಿಚಾರಣೆಯಲ್ಲಿ ತಾನು ಸೃಷ್ಟಿ ಮಾಡುವುದಾಗಿ ಹೇಳುತ್ತಾನೆ. ಸ್ಫೂರ್ತಿ ಪಡೆದು ಸಕಲ ಜೀವಿಗಳ ಪರಮಾತ್ಮನಾದ ಅವನಿಂದ ಆಗಲೇ ಸೃಷ್ಟಿಗೊಂಡ ಸಕಲವನ್ನು ಅವನ ಮೇಲ್ವಿಚಾರಣೆ ತಾನು ಸೃಷ್ಟಿ ಮಾಡುವುದಾಗಿ. ನೋಡಿ, ಅವನು ಸೃಷ್ಟಿ ಮಾಡ್ತಾನೆ. ಆಗ ಮತ್ತೆ ಫಸ್ಟ್ ಅವನು ಸೃಷ್ಟಿ ಮಾಡಿದವ. ಬ್ರಹ್ಮಾಂಡದ ಪರಮಾಧಿಕಾರಿಗಳು ಕೂಡ ಆತ್ಮನ 2 ಸ್ವರೂಪಗಳಾದ ಪರಮಾತ್ಮ ಜೀವಾತ್ಮಗಳು ಜೀವಿಗಳಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಬ್ರಹ್ಮಾಂಡದ ಪರಮಾಧಿಕಾರಿಗಳು ಕೂಡ ಆತ್ಮ ಮತ್ತು ಪರಮಾತ್ಮ 2 ಉಂಟ ಅಂತ ಒಪ್ಪಿಕೊಳ್ತಾರೆ. ಪರಮಾತ್ಮನು ಪರಮಪ್ರಭು ದೇವೋತ್ತಮ ಪುರುಷ, ಜೀವಾತ್ಮನು ಭಗವಂತನ ನಿತ್ಯ ನಿರಂತರ ಸೇವಕ. 2 ಉಂಟು ಲಿವಿಂಗ್ ಎಂಟಿಟಿ ಒಳಗೆ. ಯಾವುದೆಲ್ಲ? ಆತ್ಮ ಮತ್ತೆ ಪರಮಾತ್ಮ. ಕ್ಷೇತ್ರಜ್ಞ ಅಂದ್ರೆ 2 ಕ್ಷೇತ್ರಜ್ಞ. ಹೇಗೆಂದ್ರೆ ನೋಡಿ, ಒಂದು ನಮಗೆ ಹೇಗಂದ್ರೆ ಜಸ್ಟ್ ನಮಗೆ ಇದನ್ನು ತಿಳಿಬಹುದು. ಇದು ಹೇಗಂದ್ರೆ ನೋಡಿ, ಇಲ್ಲಿ ಈ ಶ್ಲೋಕದಲ್ಲಿ ಉಂಟು, 3rd ಶ್ಲೋಕದಲ್ಲಿ. ಇದನ್ನು ನಾವು ಕರೆಕ್ಟ್ ಆಗಿ 13 ಚಾಪ್ಟರ್ ಅಲ್ಲಿ 3rd ಶ್ಲೋಕ. ಆ ಶ್ಲೋಕ ಎಂತ ಹೇಳ್ತದೆ? ಕ್ಷೇತ್ರಜ್ಞಂ ಚಾಪಿ. ಚಾ ಅಂದ್ರೆ ಅಂತ ಆಲ್ಸೋ, ಕೂಡ. ಈಗ ಹೇಗಂದ್ರೆ, ಈಗ ನಾವು ಯಾರಾದ್ರೂ ಕೇಳ್ತೇವೆ, ನೀನು ಎಲ್ಲಿರುವುದು ಅಂತ ಹೇಳ್ತೇವೆ. ಆಗ ಹೇಳ್ತಾನೆ, ನಾನು ಕೂಡ ಅವರೊಟ್ಟಿಗೆ ಇರುವುದು ಅಂತ ಹೇಳ್ತಾನೆ. ಒಬ್ಬನಿರುವುದಾದ್ರೆ ನಾನು ಇರುವುದು ಅಂತ ಹೇಳ್ತಾನೆ. ಒಬ್ಬನಿರೋದು ನಾನಿರುವುದು, ನಾನು ಅಲ್ಲಿ ಇರುವುದು. ಇಲ್ಲಿ ಅಂತ ಹೇಳ್ತಾನೆ, ಶಾಪಿ ಅಂದ್ರೆ ಪರಮಾತ್ಮ ಕೂಡ ಇದ್ದಾನೆ. ಹಾಗಾಗಿ ಈ ಒಂದು ಪಾಯಿಂಟ್ ಅಲ್ಲಿ ನಾವು ತಿಳಿಬೇಕು. ಹಾಗೆ ಇಲ್ಲಿ ಕೂಡ ಅದನ್ನ ಹೇಳುವಂಥದ್ದು 2 ಯಾವ್ದೆಲ್ಲ? ಜೀವಾತ್ಮ ಭಗವಂತನ ನಿತ್ಯ ನಿರಂತರ ಸೇವಕವಾಗಿ ಸ್ವರೂಪಗಳಾದ ಪರಮಾತ್ಮ ಮತ್ತು ಜೀವಾತ್ಮಗಳು ಜೀವಿಗಳಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಪರಮಾತ್ಮನ ಪರಮಪ್ರಭು ದೇವೋತ್ತಮ ಪರಮಪುರುಷ, ಜೀವಾತ್ಮನು ಭಗವಂತನ ನಿತ್ಯ ನಿರಂತರ ಸೇವಕ. ನಾವೆಲ್ಲ ಸೇವಕರು ಭಗವಂತನ. ಭಗವಂತ ತನ್ನಿಂದ ಈಗಾಗಲೇ ಸೃಷ್ಟಿಗೊಂಡಿದ್ದನ್ನು ಸೃಷ್ಟಿಸುವಂತ ಜೀವಾತ್ಮನಿಗೆ ಪ್ರೋತ್ಸಾಹ ನೀಡುತ್ತಾನೆ. ನೋಡಿ, ಟೈನಿ ಕ್ರಿಯೇಟರ್ ಬ್ರಹ್ಮ, ಕೃಷ್ಣ ಇಸ್ ಅ ಬಿಗ್ ಕ್ರಿಯೇಟರ್. ನಾವು ಜೀವಿಗಳು, ಆತ್ಮ ಟೈನಿ ಎಂಜಾಯರ್. ಕೃಷ್ಣ ಇಸ್ ಅ ರಿಯಲ್ ಎಂಜಾಯರ್. ನಾವು ಕೂಡ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತೇವೆ, ಆದ್ರೆ ನಮ್ಗೆ ಎಂತ ಆಗ್ತದೆ? ಪಟ್ 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 ಮಾಯೆಯಿಂದ ಏಟು ಬೀಳ್ತದೆ. ಯಾಕೆಂದ್ರೆ ಕ್ವಾಲಿಟಿ ವೈಸ್ ಸ್ವಲ್ಪ ಕ್ವಾಲಿಟಿ ಉಂಟು, ಕ್ವಾಲಿಟಿ ಸೇಮ್ ಅಂತೆ. ಕ್ವಾಂಟಿಟಿಯಲ್ಲಿ ನಾವು ಕೂಡ ನಿತ್ಯ, ಕೃಷ್ಣ ಕೂಡ ನಿತ್ಯ. ನಾವು ಕೂಡ ಚೇತನ, ಕೃಷ್ಣ ಕೂಡ ಚೇತನ. ಹಾಗಾಗಿ ನಾವು ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ಲಿಕ್ಕೆ ಹೋಗುವಂಥದ್ದು. ಆಗ ನಮಗೆ ಏಟು ಬೀಳ್ತದೆ ಪಟ್ ಅಂತ ಮಾಯೆಯಿಂದ. ಆಗ ನಾವು ಕೃಷ್ಣ ಬಗ್ಗೆ ತಗೊಂಡ್ರೆ ನಾವು ಗೊತ್ತಾಗ್ತದೆ, ಎಲ್ಲರೂ ಗೊತ್ತಾಗುದಿಲ್ಲ. ಈಗ ಬೀಳ್ತಾ ಇರ್ತದೆ ಏಟು.
ಸೊ ಅಂತೆ ಜೀವಾತ್ಮ ಪ್ರೋತ್ಸಾಹ ನೀಡ್ತಾನೆ. ಎಸ್, ಜೀವಾತ್ಮೆಯಲ್ಲಿ ಯಾರು? ಬ್ರಹ್ಮ. ಬ್ರಹ್ಮನಿಗೆ ಸೃಷ್ಟಿಸುವಂತೆ ಪ್ರೋತ್ಸಾಹ ನೀಡ್ತಾನೆ ಯಾರು? ಪರಮಾತ್ಮ ಕೃಷ್ಣ. ಭಗವಂತನ ಸದಿಚ್ಛೆಯಿಂದ ಜಗತ್ತಿನಲ್ಲಿ ಏನಾದರೂ ಕಂಡುಹಿಡಿದುದನ್ನು ಸಂಶೋಧಕನೆ ಎಂದು ಕರೆಯಲಾಗುತ್ತದೆ. ಭಗವಂತನ ಸದ್ ಇಚ್ಛೆಯಿಂದ ಜಗತ್ತಿನಲ್ಲಿ ಏನಾದರೂ ಕಂಡು ಹಿಡಿದವನನ್ನು ಸಂಶೋಧಕನೆಂದು ಕರೆಯಲಾಗುತ್ತದೆ. ಕೊಲಂಬಸ್ ಪಶ್ಚಿಮಾರ್ಧ ಗೋಳವನ್ನು ಕಂಡುಹಿಡಿದನೆಂದು ಹೇಳಲಾಗುತ್ತದೆ. ಆದರೆ ವಾಸ್ತವವಾಗಿ ಈ ಭೂಭಾಗವು ಕೊಲಂಬಸ್ನ ಸೃಷ್ಟಿಯಾದಲ್ಲ. ನೋಡಿ, ಅವನಿಂದ ಸೃಷ್ಟಿಯಾದಲ್ಲ. ಇದು ಮೂರ್ಖತನ ನಮ್ಮ ಸೋಕಾಲ್ ಸೈಂಟಿಸ್ಟ್ನವರು. ಯಾರಿಂದ ಸೃಷ್ಟಿ ಆದದ್ದು? ಸೃಷ್ಟಿಯ ಕಾರಣ ಕೃಷ್ಣ, ಸರ್ವಕಾರಣ ಕಾರಣ. ಆ ವಿಶಾಲ ಭೂಭಾಗವು ಪರಮಪ್ರಭು ಭಗವಂತನ ಸರ್ವಶಕ್ತಿಯಿಂದ ಮೊದಲೇ ಅಲ್ಲಿತ್ತು. ಕೊಲಂಬಸ್ ತನ್ನ ಪೂರ್ವ ಜನ್ಮದ ಭಗವಂತನ ಸೇವೆಯ ಫಲವಾಗಿ ಅಮೆರಿಕವನ್ನು ಕಂಡು ಹಿಡಿದು ಕೀರ್ತಿಗೆ ಪಾತ್ರನಾದ. ಇಷ್ಟೇ. ನಮಗೆ ಎಂತ ಆಗ್ತದೆ? ಒಂದು ಕ್ರೆಡಿಟ್ ಸಿಗ್ತದೆ. ಆಕ್ಚುಲಿ ಭಗವಂತ ಎಲ್ಲ ಮಾಡುವಂಥದ್ದು. ನೋಡಿ, ಅವನ ಲಾಸ್ಟ್ ಲೈಫ್ ಇದು ಕ್ರೆಡಿಟ್ ಇತ್ತಂತೆ. ಪ್ರೀವಿಯಸ್ ಲೈಫ್ ಇದು ಕ್ರೆಡಿಟ್ ಕಾರಣ ಅವನಿಗೆ ಸಿಕ್ತು. ಕ್ರೆಡಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ವಾಟ್ ಗೋಸ್ ಔಟ್. ಹಾಗಾಗಿ ಲಾಸ್ಟ್ ಲೈಫ್ ಇದು ಪುಣ್ಯ ಇತ್ತು. ಈಗ ಕೆಲವರೆಲ್ಲ ಹೇಳ್ತಾರಲ್ಲ ಅವರು ಹಾಗೆ ಹೀಗೆ ಅಂತ. ಪ್ರೀವಿಯಸ್ ಲೈಫ್ ಇದು ಪುಣ್ಯ ಸರ್, ನೀವು ಟೆನ್ಷನ್ ಮಾಡಬೇಡಿ, ವರಿ ಮಾಡಬೇಡಿ. ಹಾಗಾಗಿ ಪುಣ್ಯ ಮುಗಿದ ಕೂಡಲೇ, ಕ್ಷೀಣೆ ಪುಣ್ಯ ಮುಗಿದ ಕೂಡಲೇ ಎಂತ ಆಗ್ತದೆ? ವಾಪಸ್ ಇಲ್ಲಿಗೆ ಬರಬೇಕು. ವಾಪಸ್ ಪುನಃ ಮೂಷಿಕ ಭವ, ಅಂದ್ರೆ ಅಗೇನ್ ಬಿಕಮ್ ರ್ಯಾಟ್. ಪುಣ್ಯ ಮುಗಿದಾಗ ಮೇಲೆ. ಹಾಗಾಗಿ ನಾವು ಅದಕ್ಕೆ ಕೆಲವರಿಂದ ತುಂಬಾ ಟೆನ್ಷನ್ ಆಗ್ತದೆ. ಅವರು ಹಾಗೆ, ಅವರು ಹೀಗೆ ಅಂದ್ರೆ ನಮಗೆ ಅಂತಸ್ತು ಮೇಲೆ ಕಣ್ಣು. ಯಾವ ಅದು ನೋಡಿ, ಅದು ನೋಡಿ, ಇದು ನೋಡಿ. ಪ್ರೀವಿಯಸ್ ಲೈಫ್ ಪುಣ್ಯ ಸರ್, ಲಾಸ್ಟ್ ಲೈಫ್ ಪುಣ್ಯ. ಪುಣ್ಯ ಗಳಿಸಿ ಈಗ ಸಿಗುವಂಥದ್ದು ಅಷ್ಟೇ. ಅದಕ್ಕೆ ನಾವು ವರಿ ಮಾಡಬಾರ್ದು. ಯಾರಾದ್ರೂ ಕೃಷ್ಣ ಬಗ್ಗೆ ಇದ್ರೆ ಆಗ ನಾವು ಹೇಳ್ಬೇಕು, ಅವರು ಎಂತ ಕೃಷ್ಣ ಬಗ್ಗೆ. ಯಾಕಂದ್ರೆ ನಾವು ಕೂಡ ಅದನ್ನು ಗಳಿಸ್ಬೇಕು, ನಮ್ಗೆ ಉತ್ಸಾಹ ಇರಬೇಕು ಕೃಷ್ಣ ಬಗ್ಗೆ. ಆದ್ರೆ ಇದಕ್ಕೆ ಸೋಕಾಲ್ಡ್ ರಿಚ್ನೆಸ್ಗೆ ನಾವು ಅದು ಏನಲ್ಲ, ಒಮ್ಮೆಲೆ ಹೋಗ್ತದೆ. ಹೋಗುವಾಗ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಭಜನೆ ಕೊಂಡೋಗ್ಲಿಕ್ಕೆ ಆಗ್ತದೆ. ವಿ ಕ್ಯಾನ್ ಕ್ಯಾರಿ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಎಂತ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ ಕೃಷ್ಣ? ಶುಚಿನಾಂ ಶ್ರೀಮತಾಂ ಗೆ. ಅಂದ್ರೆ ಸ್ವಲ್ಪ ಮಾಡಿದ್ರೆ ನೆಕ್ಸ್ಟ್ ಲೈಫಲ್ಲಿ ಎಂತ ಆಗ್ತದೆ? ಸ್ವಲ್ಪ ಮಾಡಿದ್ರೆ ಶುಚಿನಾಮ ಅಂದ್ರೆ ಬ್ರಾಹ್ಮಣ ಫ್ಯಾಮಿಲಿ ಅಂತ. ಶ್ರೀಮತಾಮ ಅಂದ್ರೆ ವೈಶ್ಯ ಫ್ಯಾಮಿಲಿ. ವೈಶ್ಯ ಅಂದ್ರೆ ಇದು ಯಾರು? ವೈಶ್ಯ ಅಂದ್ರೆ ಈ ಸೋಕಾಲ್ಡ್ ಬಿಸ್ನೆಸ್ ಅಲ್ಲ. ವೈಶ್ಯ ಅಂದ್ರೆ ಕೃಷಿ ಗೋರಕ್ಷ. ಹೇಗೆ ನಂದ ಮಹಾರಾಜ್ ಹೇಗೆ ಇದ್ರು? ಕೃಷಿ ಮತ್ತೆ ಹಸು ಇತ್ತು. ಆ ಫ್ಯಾಮಿಲಿ ಹುಡ್ತಂತೆ. ಅಲ್ಲಿ ಡೇ 1 ಇಂದ ಸ್ಟಾರ್ಟ್ ಕೃಷ್ಣ ಭಜನೆ. ಹಾಗಾಗಿ ಲಾಸ್ ಇಲ್ಲ. ಯಾವ್ದು ಕೃಷ್ಣ ಭಜನೆಯಿಂದ ಲಾಸ್ ಇಲ್ಲ. ಆದ್ರೆ ನಮ್ಮ ಸೋಕಾಲ್ಡ್ ಅಂತಸ್ತು ನಾವು ಅಟ್ರಾಕ್ಟ್ ಆಗ್ತದೆ ಅದಕ್ಕೆ. ಅವರು ಹಾಗೆ ಹೀಗೆ ಹಾಗೆ ನಾವು ಮಾಡಲೇಬಾರ್ದು. ಅದು ಕೃಷ್ಣ ಬಗ್ಗೆ ಇಲ್ಲದವ ಹಾಗೆ ಹೇಳುವಂಥದ್ದು. ನಿಮ್ಗೆ ಭೌತಿಕ ಲೋಕದಲ್ಲಿ ಇರ್ಲಿಕ್ಕೆ ಅದೇ ಬೇಕು. ಎಂತ ಇರ್ಲಿಕ್ಕೆ ಅದೇ ಬೇಕು. ಪ್ರಭುಪಾದ ಹೇಳ್ತಾರೆ, ಹಸು ಇದು ಎಂತ ಹೇಳುದು, ಆನೆ, ಸೌತ್ ಆಫ್ರಿಕಾ ಆನೆ 5 ಕ್ವಿಂಟಲ್ ತಿಂತದೆ ದಿವಸಕ್ಕೆ. ಆನೆ ಕೊಡುದಿಲ್ಲ ಕೃಷ್ಣ, ನಿಮ್ಗೆ ಕೂಡ ಕೊಡ್ತಾನೆ. ಸ್ವಲ್ಪ ನಂಬಿಕೆ ಇರಲಿ ಕೃಷ್ಣನ ಮೇಲೆ. ಕೃಷ್ಣ ಕೊಡ್ತಾನೆ, ಕೊಡದೆ ಏನೂ ಹೋಗುದಿಲ್ಲ. ಎಷ್ಟು ತಿಂತೀನಿ ದಿವಸದಲ್ಲಿ? ಪ್ರಭುಪಾದ ಹೇಳ್ತಾರೆ ಅರ್ಧ ಕೆಜಿ, 1 ಕೆಜಿ. 1 ಕೆಜಿ ಟೆನ್ಷನ್ ಮಾಡಬೇಡ, ಅದು ಕ್ವಿಂಟಲ್ ಕೊಡ್ತಾನಂತೆ. 1 ಕೆಜಿ ಕೊಡುದಿಲ್ವಾ? 1 ಕೆಜಿ ಕೂಡ ತಿನ್ನುವುದಿಲ್ಲ ನಾವು. ಅರ್ಧ ಮುಕ್ಕಾಲು ಕೆಜಿ, ಅರ್ಧ ಕೆಜಿ ಜಾಸ್ತಿ ಅಂದ್ರೆ. ಹಾಗಾಗಿ ನಮ್ಗೆ ನಂಬಿಕೆ ಇಲ್ಲ ಕೃಷ್ಣನ ಮೇಲೆ, ಕೊರತೆ ಅನ್ನೋದಿದೆ. ಹಾಗಾಗಿ ಇಲ್ಲಿ ಕೊಲಂಬಸ್ ತನ್ನ ಪೂರ್ವ ಜನ್ಮದ ಭಗವಂತನ ಸೇವೆ ಫಲವಾಗಿ ಅಮೆರಿಕನ್ ಕಂಡು ಕೀರ್ತಿ ಪಾತ್ರ ಅಂತ. ನೋಡಿ, ಯಾರಿಗಾದ್ರು ಕ್ರೆಡಿಟ್ ಸಿಗುವುದಾದ್ರೆ, ಈಗ ಯಾರೇ ಆಗಲಿ ಎಲ್ಲರೂ ಗ್ಲೋರಿಫೈ ಮಾಡ್ತಾರೆ. ಲಾಸ್ಟ್ ಲೈಫಲ್ಲಿ ಸ್ವಲ್ಪ ಪುಣ್ಯ ಮಾಡಿದ್ದಾರೆ. ಯಾರೇ ಆಗಲಿ, ಈಗ ಚೀಫ್ ಮಿನಿಸ್ಟರ್ ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಇಲ್ಲದ್ರೆ ಕ್ರಿಕೆಟ್ ಸ್ಟಾರ್ ಆಗ್ತಾರೆ. ಇವರೆಲ್ಲ ಲಾಸ್ಟ್ ಅಲ್ಲಿ ಸ್ವಲ್ಪ ಪುಣ್ಯ ಮಾಡಿದ್ದಾರೆ, ಅದು ಸಿಗ್ತಾ ಉಂಟು. ಅದು ನೆಕ್ಸ್ಟ್ ಲೈಫ್ ಎಂತ, ವಾಟ್ ನೆಕ್ಸ್ಟ್? ಇದು ಪ್ರಶ್ನೆ ಬರ್ಬೇಕಂದ್ರೆ ನಾವು ಎಂತ ಮಾಡ್ಬೇಕಂದ್ರೆ, ಮನೆಯಲ್ಲಿ ನಾವು ಎಲ್ಲಿ ಮಲಗ್ತೇವೆ ಅದರ ಹಿಂದುಗಡೆ ಮತ್ತೆ ಎದುರುಗಡೆ ದೊಡ್ಡ ಪೇಪರ್ ಅಲ್ಲಿ ವಾಟ್ಸ್ ನೆಕ್ಸ್ಟ್ ಲೈಫ್ ಅನ್ನೋದು ಎಂತ ಅಂತ ಬರಿಬೇಕು ನಾವು. ಆಫ್ಟರ್ ಡೆತ್ ವೇರ್ ವಿಲ್ ಐ ಗೋ, ಮತ್ತೆ ವಾಟ್ ಈಸ್ ಮೈ ನೆಕ್ಸ್ಟ್ ಲೈಫ್. ಇದನ್ನು ನಾವು ಡೈಲಿ ನೋಡ್ಬೇಕು. ಡೈಲಿ ನೋಡಿ ನಮಗೆ
ಮತ್ತೆ ಬರ್ತದೆ ನಮ್ಗೆ ವೈರಾಗ್ಯ, ಇಲ್ಲದ ಬರುವುದಿಲ್ಲ ವೈರಾಗ್ಯ. ಇಲ್ಲ ಎಂತ ಆಗ್ತದೆ, ನಾವು ಈ ಭೌತಿಕ ಲೋಕದಲ್ಲಿ ಈ ಕ್ಲಾಸ್ ಕೇಳಿ ಮತ್ತೆ ಮರೀತದೆ. ಕಲಿಯುಗ ಅಂದ್ರೆ ವೇದವ್ಯಾಸರು ಹೇಳಿದ್ದು 100% ಕರೆಕ್ಟ್. ಪ್ರಾಯೇಣ ಅಲ್ಪಾಯುಷ್ ಸಭ್ಯ ಕಲವಸ್ಮಿ ಯುಗೆ ಜನ ಮಂದ. ಮಂದ ಅಂದ್ರೆ ದಡ್ಡರು, ಸುಮಂದ ಶತದಡ್ಡರು. ಮಂದವಾಗಿ ಉಪದ್ರ ಡಿಸ್ಟರ್ಬ್ ಕಂಡೀಷನ್. ಒಂದು ಎಂತ ಸಿಚುವೇಶನ್ ಅನ್ನು ನಾವು ಹೀಗೆ ಆಗ್ತೇವೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ನಾವು ನೂಲಲ್ಲಿ ಇರುವುದಂತೆ. ನೂಲು ಯಾವ್ದು ನೂಲು? ಥ್ರೆಡ್. ಸಪೂರ ನೂಲಲ್ಲಿ ನಾವು ನಿಂತಿದ್ದೇವೆ. ಎನಿ ಮೂಮೆಂಟ್ ಕಟ್ ಆಗ್ಬೋದು. ನಮ್ಮ ಫೇತ್ ಅಂದ್ರೆ ಕೋಮಲ ಫೇತ್, ಇನಿಷಿಯಲ್ ಫೇತ್. ನಾವು ನಿಷ್ಠಕ್ಕೆ ಬರ್ಬೇಕು. ನಿಷ್ಠ ಅಂದ್ರೆ ಫರ್ಮ್ ಫೇತ್. ಹಾಗಾಗಿ ನಾವು ಇದನ್ನು ನೋಡ್ತಾ ಇರ್ಬೇಕು. ಈಗ ಭಾಗವತಂ ಕ್ಲಾಸ್ ಕೇಳಬೇಕು, ಮತ್ತೆ ಇದನ್ನು ನೋಡ್ಬೇಕು, ಜಪ ಮಾಡ್ಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ನೋಡ್ಬೇಕು, ಹಿಂದೆ ಕೂಡ ಇಡ್ಬೇಕು. ಎದ್ದು ಕೂಡ ಆಚೆ ನೋಡುವಾಗ ಅದನ್ನು ನೋಡ್ಬೇಕು. ಎಲ್ಲ ಸಾಧ್ಯವಾದಲ್ಲಿ ಎಲ್ಲ ಗೋಡೆ ಆಚೆ ಅದನ್ನು ಹಾಕ್ಬೇಕು. ವಾಟ್ಸ್ ನೆಕ್ಸ್ಟ್ ಲೈಫ್, ವಾಟ್ಸ್ ನೆಕ್ಸ್ಟ್, ವೇರ್ ವಿಲ್ ಐ ಗೋ ಆಫ್ಟರ್ ಡೆತ್. ಸತ್ತ ಮೇಲೆ ನಾನು ಎಲ್ಲಿಗೆ ಹೋಗ್ತೇನೆ, ಇದು ಪ್ರಶ್ನೆ ನಿಜವಾದ. ಮತ್ತೆ ನಾನು ಯಾರು, ಕಿಯಾಮಿ, ಹೂ ಆಮ್ ಐ, ನಾನು ಯಾಕೆ ಕಷ್ಟದಲ್ಲಿ ಇದ್ದೇನೆ, ಯಾಕೆ ಈ 4 ಕಷ್ಟ ಉಂಟು: ಜನ್ಮ, ಮೃತ್ಯು, ಜರ, ಓಲ್ಡ್ ಏಜ್, ವ್ಯಾಧಿ, ರೋಗ ಬರ್ತದೆ ಎಲ್ಲರಿಗೂ. ಇದು ಯಾಕೆ ಉಂಟು? ತ್ರಿವಿಧ ಕ್ಲೇಶ ಯಾಕೆ ಬರ್ತದೆ? ಆಧ್ಯಾತ್ಮಿಕ ಅಂದ್ರೆ ನಮ್ಮ ಮನಸ್ಸು ಮತ್ತೆ ನಮ್ಮ ದೇಹದಿಂದ ಬರುವಂತಹದ್ದು ಆಧ್ಯಾತ್ಮಿಕ. ಆದಿ ಭೌತಿಕ, ಇನ್ನೊಂದು ಜೀವಿಯಿಂದ ಮಲೇರಿಯಾ ಬರ್ತದೆ, ಇನ್ನೊಂದು ಬೇರೆ ಬೇರೆ ಬರ್ತದೆ, ಅದು ಆದಿ ಭೌತಿಕ. ಆದಿದೈವಿಕ, ಸೈಕ್ಲೋನ್, ಸುನಾಮಿ, ಫ್ಲಡ್, ಇನ್ನಂಡೇಷನ್, ಇದೆಲ್ಲ ಅರ್ಥಕ್ವೇಕ್. ಇದು ಯಾಕೆ ಬರ್ತದೆ? ಇದೆಲ್ಲ ನಮಗೆ ಅಂದ್ರೆ ನಾವು ಕಾನ್ಸ್ಟೆಂಟ್ ಆಗಿ ಇದನ್ನು ಥಿಂಕ್ ಮಾಡ್ತಾ ಇರ್ಬೇಕು. ಆಗ ನಮಗೆ ಮಾಡಿ 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 ಈಗ ಬರುದಿಲ್ಲ, ಕ್ರಮೇಣ ಅದನ್ನು ಡೈಲಿ ನೋಡಿ 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 ಮತ್ತೆ ನಮ್ಗೆ ಬರ್ತದೆ. ಹೀಗೆ ಅಂದ್ರೆ ಈಗ ಯಾರದೊಬ್ಬ ಹುಡುಗ 18 ವರ್ಷದ ಹುಡುಗ, ಅವನ ಫ್ರೆಂಡ್ ಸರ್ಕಲ್ 9 ಮಂದಿ ಕೂಡ ಕುಡಿಯುವವರು, ಗಾಂಜಡಿಯುವವರು. ಒಂದು 3-4 ತಿಂಗಳು ಅವರೊಟ್ಟಿಗೆ ಹೋದ್ರೆ 5ನೇ ತಿಂಗಳು ಅವನು ಶುರು ಮಾಡ್ತಾನೆ. ನೀವು ಮನೇಲಿ ಎಷ್ಟೇ ಸ್ಟ್ರಿಕ್ಟ್ ಇಡಿ, ಆದ್ರೆ ಶುರು ಮಾಡ್ತಾನೆ. ಗಾಂಜಾ ಕೂಡ ಶುರು ಮಾಡ್ತಾನೆ, ಕುಡಿಯೋದು ಕೂಡ ಶುರು ಮಾಡ್ತಾನೆ. ಅದೇ ರೀತಿ ಇದನ್ನು ನಾವು ನೋಡ್ತಾ ಇದ್ರೆ ನಮಗೆ ಮತ್ತೆ ವೈರಾಗ್ಯ ಬರ್ತದೆ ಸ್ವಲ್ಪ. ಎಸ್, ನಾನು ಇದಕ್ಕೆ ರೆಡಿ ಆಗ್ಬೇಕಂತ. ಹಾಗಾಗಿ ಕೊಲಂಬಸ್ ಪೂರ್ವ ಭಗವಂತನ ಸೇವೆಯ ಫಲವಾಗಿ ಅಮೆರಿಕವನ್ನು ಕಂಡುಹಿಡಿದ ಕೀರ್ತಿ ಪಾತ್ರ. ಅಂತೆಯೇ ಭಗವಂತನ ಅಪ್ಪಣೆ ಇಲ್ಲದೆ ಯಾರೊಬ್ಬರಿಂದಲೂ ಇನ್ನೊಂದನ್ನು ಸೃಷ್ಟಿಸಲಾಗದು. ಕೃಷ್ಣನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲುಗಡಿ ಕೂಡ ಆಚೆ ಈಚೆ ಆಗುವುದಿಲ್ಲ. ಈಗ ಕೆಲವರು ಹೇಳ್ತಾರೆ, ಐ ಹ್ಯಾವ್ ಡನ್ ದಿಸ್. ದೊಡ್ಡ ದೊಡ್ಡ ಅವ್ರದ್ದು ಪ್ರೋಗ್ರಾಮ್ ಅಲ್ಲಿ ಇರ್ತದೆ, ನಾನು ಅದು ಮಾಡಿದೆ, ಇದು. ಪೊಲಿಟಿಷಿಯನ್ ಅವರು ಹೇಳುವುದು ಇದೆ, ಹಮ್ನೆ ಕಿಯಾ, ಅಮರ ರಾಜ್ ಮೇ ಕಿಯಾ, ಈಗೆಲ್ಲ ಹೇಳ್ತಾರೆ. ನಾವು ಇದು ಮಾಡಿದ್ದೇವೆ, ಅದು ಮಾಡಿದ್ದೇವೆ. ಸರ್, ನೀವು ಇರುವುದು ಅದಕ್ಕೆ. ನೋಡಿ, ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. 2013 ಟೆಂಪಲ್ ಅಲ್ಲಿ ಇರುವಾಗ ಎಂತಂದ್ರೆ ಜನ್ಮಾಷ್ಟಮಿ ಟೈಮಲ್ಲಿ ಅಲ್ಲಿ ಎಂತಂದ್ರೆ ಹುಲ್ಲೆಲ್ಲ ಇರ್ತದೆ ಎಂತಂದ್ರೆ ರೋಡ್ ಸೈಡ್ ಅಲ್ಲಿ. ಹಾಗಾಗಿ ನನಗೆ ಅವರು ಮನೆಯ ಪಕ್ಕದವರು ಕಾರ್ಪೊರೇಟ್ ಇದು ಕೊಟ್ಟರು, ನಂಬರ್ ಕೊಟ್ಟರು, ಕ್ರಿಶ್ಚಿಯನ್ ಲೇಡಿ. ನಾನು ಫೋನ್ ಮಾಡಿದೆ. ಫಸ್ಟ್ ಫೋನ್ ಮಾಡುವಾಗ ನೋಡೋ ಅಂತ ಹೇಳಿದ್ರು. ಕಂಟಿನ್ಯೂ 3-4 ದಿವಸ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಮತ್ತೆ 5ನೇ ದಿವಸ ಆಯ್ತು ಕಳಿಸ್ತಾನೆ ಅಂತ ಹೇಳಿದ್ರು. ಮತ್ತೆ ಕಳಿಸೋದು ಕ್ಲೀನೆಲ್ಲ ಆಯ್ತು. 4 ದಿವಸ ಸತಾಯಿಸಿದ್ದಾರೆ. 4 ದಿವಸ ಬಿಟ್ಟು, ಯಾಕೆ ನಮ್ಗೆ ಜನ್ಮಾಷ್ಟಮಿಗೆ ಅಲ್ಲಿ ಕ್ಲೀನ್ ಆಗ್ಬೇಕಂತ ಇತ್ತು. ಮತ್ತೆ ಹೆಂಗಸು ನಾನು ಮತ್ತೆ ಒಂದು 25 ದಿವಸ ಬಿಟ್ಟು ಒಂದು ಫೋನ್ ಮಾಡಿದೆ. ಅವರು ಯಾರಂತ ಕೇಳಿದ್ರು. ನಾನು ಇಸ್ಕಾನಿಂದ ಅಂತ ಹೇಳಿದ್ರು. ನೀವು ಏನು, ನಿಮ್ಗೆ ಒಂದು ಇದಿಲ್ಲ, ಕೆಲಸ ಆಗುವಷ್ಟಿಗೆ ಮಾತ್ರ. ನಿಮ್ಗೆ ಅಂತ ನಮ್ಮ ಫಾದರ್ ಮತ್ತೆ ಸಿಸ್ಟರ್ನವರು ಆಗ್ಬೋದು ಚರ್ಚಿನಲ್ಲಿ, ಅಟ್ಲೀಸ್ಟ್ ಥ್ಯಾಂಕ್ಸ್ ಹೇಳ್ತಾರೆ. ನಾನು ಹೇಳಿದೆ ಇಮಿಡಿಯೇಟ್, ನೀವು ಯಾರು ಅಂತ ಕೇಳಿದೆ. ನಾನು ಕಾರ್ಪೊರೇಟರ್ ಯಾರು ಮಾಡಿದ್ರು? ಕಾರ್ಪೊರೇಟರ್ ಜನರು ಮಾಡಿದ್ರು. ಯಾಕೆ ಮಾಡಿದ್ರು? ಈ ಕೆಲಸ ಮಾಡ್ಲಿಕ್ಕೆ. ಮತ್ತೆ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳಿ ಅಂದ್ರೆ ನೋಡಿ, ಥ್ಯಾಂಕ್ಸ್ ಹೇಳ್ಬೇಕಂತ. ಅದು ಕೂಡ 4 ದಿವಸ ಸತಾಯಿಸಿ ಮಾಡಿಸ ಅವ್ರ ಕೆಲಸ ಅದು ಮಾಡುವಂಥದ್ದು. ಅದೇ ರೀತಿ ಪೊಲಿಟಿಷಿಯನ್ ಅವರು ಹೇಳ್ತಾರೆ, ನಾವು ಅದು ಮಾಡಿದ್ವಿ. ನಾವು ಓಟ್ ಹಾಕಿದವ ಮಾಡ್ಲೇಬೇಕು, ಅವು ಇರುವುದು ಅದಕ್ಕೆ. ಮತ್ತೆ ಯಾಕೆ ಇರುವಂಥದ್ದವ? ಯಾಕೆ ಇರುವಂಥದ್ದು? ಅದು ಜನರು ನೋಡಿ, ಜನರಿಗೆ ಮಾನ ಪೂಜೆ ಪ್ರತಿಷ್ಠೆ. ಮತ್ತೆ ನಾನು ಅವರಿಗೆ ಫೋನ್ ಮಾಡಲಿಲ್ಲ, ಮತ್ತೆ ಡೈರೆಕ್ಟ್ ಕಾರ್ಪೊರೇಷನ್ಗೆ ಹೋಗಿ ಈಗ ಪ್ರತಿಸತಿ ಮಾಡ್ತಾ ಇದ್ದೇನೆ. ಅವ್ರು ಮಾಡ್ತಾರೆ. ಈಗ ಹೆಂಗಸು ಕೂಡ ಇಲ್ಲ, ಟರ್ಮ್ ಲಾಸ್ಟ್ ಟೈಮ್ ಸೋತೋಯ್ತು. ಹಾಗಾಗಿ ವಿಷಯ ಅಂತ ಅಂದ್ರೆ ಜನರು ನೋಡಿ,
ಪೊಲಿಟಿಷಿಯನ್ ಹೇಳುವಂಥದ್ದು ಮೇ ಇತ್ನಾಗಿಯಾ ಮೇ ಇತ್ನಾಗಿ, ಯಾರು ಎಲ್ಲಿಂದ ಮಾಡುವಂಥದ್ದು? ಯಾರ ಹಣದಿಂದ? ನಮ್ಮ ಟ್ಯಾಕ್ಸ್ ಹಣದಿಂದ ಮಾಡುವಂಥದ್ದು ಅವರು. ಅದು ಮಾಡಿದೆ, ಇದು ಮಾಡಿದೆ, ಇದು ಮಾಡಿದೆ, ಟೋಟಲ್ ನಾನ್ಸೆನ್ಸ್. ಹಾಗೆ ಭಗವಂತ ಅಪ್ಪಣೆ ಯಾರೊಬ್ಬರು ಏನನ್ನು ಸೃಷ್ಟಿಸಲಾಗದು, ಏಕೆಂದ್ರೆ ಪ್ರತಿಯೊಬ್ಬರು ತಮ್ಮ ಯೋಗ್ಯತೆ ಅನುಸಾರ ಕಾಣುತ್ತಾರೆ. ಈ ಯೋಗ್ಯತೆ ಕೂಡ ಪ್ರತಿಯೊಬ್ಬರು ಭಗವಂತನಿಗೆ ಸಲ್ಲಿಸುವ ಸೇವೆ ಇಚ್ಛೆಗೆ ಅನುಸಾರವಾಗಿ ಭಗವಂತನಲ್ಲಿ ಪ್ರಾಪ್ತವಾಗುತ್ತೆ. ನೋಡಿ, ಪ್ರತಿಯೊಬ್ಬನಿಗೆ ಕೂಡ ಆ ರೀತಿ ಅವನ ಯೋಗ್ಯತೆ ಅನುಸಾರ ಸಿಗುವಂಥದ್ದು. ಆದ್ರಿಂದ ಯಾರೊಬ್ಬರು ಸ್ವಯಂ ಪ್ರೇರಣೆಯಿಂದ ಭಗವಂತನ ಸೇವೆ ಸಲ್ಲಿಸಲು ಸಿದ್ಧರಾಗಿರಬೇಕು ಮತ್ತು ಭಗವಂತನ ತನ್ನ ಪಾದ ಪದ್ಮಗಳಿಗೆ ಶರಣಾಗತಿಯ ಪ್ರಮಾಣಕ್ಕೆ ಅನುಗುಣವಾಗಿ ಕರ್ತೃವಿಗೆ ಶಕ್ತಿ ನೀಡುತ್ತಾನೆ. ನೋಡಿ, ನಾವು ವಾಲಂಟರಿ ಸ್ವಯಂ ಪ್ರೇರಣೆಯಿಂದ ಭಗವಂತನ ಸೇವೆ ಸಲ್ಲಿಸಬೇಕಂದ್ರೆ ನಾವು ಹೇಳಿ ಅಲ್ಲ, ಇನ್ನೊಬ್ರು ಹೇಳಿ ಅಲ್ಲ, ವಾಲಂಟರಿ ನಾವು ಖುದ್ದು ಮನಸ್ಸಾಗಿ ನಾವು ಸಿದ್ಧರಾಗಬೇಕಂತೆ. ಮತ್ತೆ ಭಗವಂತನು ಎಂತ ಮಾಡ್ತಾನೆ ಆಗ? ತನ್ನ ಪಾದ ಪದ್ಮಗಳಿಗೆ ಶರಣಾಗತಿಯ ಪ್ರಮಾಣಕ್ಕೆ ಅನುಗುಣವಾಗಿ ಏಯತಮ ಪ್ರಪದ್ಯಂತೆ, ಎಷ್ಟು ನಮ್ದು ಸರೆಂಡರ್ ಉಂಟು ಅಷ್ಟಕ್ಕೆ ನಮಗೆ ಶಕ್ತಿ ನೀಡುತ್ತಾನೆ. ಬ್ರಹ್ಮದೇವರು ಭಗವಂತನ ಮಹಾನ್ ಭಕ್ತರು, ಆದ್ದರಿಂದಲೇ ಅವರು ನಮ್ಮ ಕಣ್ಣ ಮುಂದಿನ ಇಂಥ ಬ್ರಹ್ಮಾಂಡ ಸೃಷ್ಟಿಗೆ ಭಗವಂತನ ಶಕ್ತಿ ಪಡೆದು ಅಥವಾ ಪ್ರೋತ್ಸಾಹ ಪಡೆದರು. ಅವರು ದೊಡ್ಡ ಭಕ್ತರು, ನಮಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ದೊಡ್ಡ ಪೊಲಿಟಿಷಿಯನ್ ಅವರು ಹೇಳ್ತಾರೆ ಮೇ ಇತ್ನಾಕಿಯ ಓಕಿಯ ಬ್ರಹ್ಮ ಎಂತ ಮಾಡಿದ್ದಾನೆ? ಸೃಷ್ಟಿ ಮಾಡಿದ್ದಾರೆ, ಎಷ್ಟು ದೊಡ್ಡದು. ಇವರು ಬ್ರಹ್ಮನೆದುರು ಏನೂ ಅಲ್ಲ. ಹಾಗಾಗಿ ಭಗವಂತನ ಶಕ್ತಿ ಪಡೆದು ಅಥವಾ ಪ್ರೋತ್ಸಾಹ ಪಡೆದು ಭಗವಂತನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಹೋರಾಟ ಮಾಡುವಂತೆ ಹೀಗೆ ಹುರಿದುಂಬಿಸಿದ. ಎಂತ ಹೇಳಿದ ಶ್ಲೋಕ ಇಂಪಾರ್ಟೆಂಟ್ ಇದು. ತಸ್ಮಾತ್ ತ್ವಂ ಉತ್ತಿಷ್ಟೋ ಯಶೋ ಲಾಭಸ್ವ ಜಿತ್ವಾ ಶತ್ರುಂ ಭುಂಕ್ಷ್ವ ರಾಜಂ ಸಮೃದ್ಧಂ ಮಾಯಾ ಹೇವೇತ ನಿಯತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ. ಕುರುಕ್ಷೇತ್ರ ಯುದ್ಧವೇ ಆಗಲಿ ಅಥವಾ ಬೇರೆ ಸ್ಥಳದಲ್ಲಿ ಬೇರೆ ಸಮಯದಲ್ಲಿ ನಡೆಯುವ ಬೇರೆ ಯಾವ ಯುದ್ಧವೇ ಆಗಲಿ ಭಗವದ್ ಇಚ್ಛೆಯಲ್ಲಿ ನಡೆಯುತ್ತದೆ. ಯಾವುದೇ ಯುದ್ಧ ಆಗಲಿ ಎಲ್ಲವಾಗೂ ಭಗವಂತನ ಇಚ್ಛೆ ಅಂತ. ಈಗ ಹೇಳ್ತೇವೆ ಇಂಡಿಯಾ ಪಾಕಿಸ್ತಾನ್ ವಾರ್, ಇಂಡಿಯಾ ಚೈನಾ ವಾರ್, ಅಮೇರಿಕಾ ರಷ್ಯಾ ವಾರ್, ಇದೆಲ್ಲ ಯಾಕೆ? ಭಗವಂತನ. ಯಾಕಂದ್ರೆ ನಾವು ಪ್ರಾಣಿಗಳಿಂದ ಕಡೆಯಾಗಿದ್ದೇವೆ, ಭಗವಂತ ಇದನ್ನೆಲ್ಲ ಮಾಡಿಸುವಂಥದ್ದು. ಹಾಗಾಗಿ ಆಕ್ಚುಲಿ ಯುದ್ಧ ಆಗುದು ಒಳ್ಳೆಯ ವಿಷಯ ಅಲ್ಲ. ಆದ್ರೆ ಜನರೆಲ್ಲ ತುಂಬಾ ಅವರ ಕಾನ್ಶಿಯಸ್ನೆಸ್ ತುಂಬಾ ಲೋ ಆಗಿದೆ. ಪ್ರಭುತ್ವ ಆನಿಮಲಿಸ್ಟಿಕ್ ಕಾನ್ಶಿಯಸ್ನೆಸ್, ಪ್ರಾಣಿಗಳ ಪ್ರಜ್ಞೆ. ಹಾಗಾಗಿ ಇದು ಯುದ್ಧ ಆಗ್ಲೇಬೇಕು. ಈಗ ಹೇಗಂದ್ರೆ ನೋಡಿ, ನಿಮ್ಗೆ ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಈಗ ಒಂದು ಬಾಟಲ್, ನೀರಿನ ಬಾಟಲ್, ಬಿಸ್ಲೇರಿ ಬಾಟಲ್, ಅದು ನೀರಿಲ್ಲ ಅದರಲ್ಲಿ. ಲಾರಿ ಅಡಿ ಹೋಗಿ ಫುಲ್ಲು ಇದಾಗಿದೆ, ಚಪ್ಪಟೆ ಆಗಿದೆ, ತುಳುವಲ್ಲಿ ನಕ್ಕೆ ಅಂತ ಹೇಳ್ತಾರೆ, ಫುಲ್ ಬೆಂಡ್ ಆಗಿದೆ. ಎರಡು ನಾಯಿ ಹೋಗ್ತದೆ, ಅದರ ಮುಚ್ಚಳ ಇಲ್ಲ. ಒಂದು ನಾಯಿ ತುದ ಹೀಗೆ ಮಾಡ್ತಾ ಉಂಟು, ಇನ್ನೊಂದು ನಾಯಿ ಅದನ್ನು ಕಚ್ಚಿದೆ. ಇಬ್ಬರು ಕೂಡ ಗಲಾಟೆ ಮಾಡುವಂತದ್ದು. ನಾಯಿ ಬಾಯಿ ಬಿಡುದಿಲ್ಲ, ಇದು ನಾಯಿ ಕೂಡ ಇದು ಬಿಡುದಿಲ್ಲ, ಜೋರ್ ಜೋರ್ ಮಾಡ್ತಾ ಉಂಟು. ಈಗ ಅದರಲ್ಲಿ ಎಂತ ಯೂಸ್ ಉಂಟು? ಆಫ್ಟರ್ ಆಲ್ ಒಳಗೆ ಎಂತ ಇಲ್ಲ ತಿನ್ನುವಂಥದ್ದು, ಫುಲ್ ಬೆಂಡ್ ಆಗಿದೆ. ಪ್ರಭುಪಾದ ಹೇಳ್ತಾರೆ ನಾವು ಕೂಡ ಇದೆ ಅಂತೆ ಕಚ್ಚಾಟ. ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ಚೈನಾ, ಯಾವುದೇ ಇರಲಿ ದೇಶ ಸೇಮ್ ಈ ನಾಯಿಗಳಾಗೆ. ಯಾಕೆಂದ್ರೆ ನಮ್ಮ ಪ್ರಜ್ಞೆ ನಾಯಿಗಳ ಪ್ರಜ್ಞೆ, ಅನಿಮಲಿಸ್ಟಿಕ್ ಕಾನ್ಶಿಯಸ್ನೆಸ್. ಪ್ರಭುಪಾದ ಹೇಳುವಂಥದ್ದು. ಪ್ರಭುಪಾದ ತುಂಬಾ ಬೇಜಾರಾಗ್ತದೆ ಹೇಳಲಿಕ್ಕೆ, ಆದ್ರೆ ಎಂತ ಮಾಡುವಂಥದ್ದು? ನಾಯಿ ಕೇಳ್ತದ? ಅಲ್ಲಿಗ ಬಾಟ್ಲ್ ಅನ್ನು ಆಚೆ ಹೇಳ್ತಾ ಉಂಟು, ಇದು ನನಗೆ ಬೇಕು, ಇದು ನನಗೆ ಬೇಕು, ಇದು ನನಗೆ ಬೇಕು, ಏನ್ ನನಗೆ ಬೇಕು ಎಳೆಯುವುದು ಇಬ್ಬರು ಕೂಡ ಬಾಯಲ್ಲಿ ಹಾಕಿ. ಆದ್ರೆ ಏನು ಯೂಸ್ ಉಂಟು ಅದರಲ್ಲಿ? ಏನು ಯೂಸ್ ಇಲ್ಲ, ಏನು ಯೂಸ್ ಇಲ್ಲ. ಆಗಲಿ ಅಥವಾ ಬೇರೆ ಸ್ಥಳದಲ್ಲಿ ಬೇರೆ ಸಮಯದಲ್ಲಿ ನಡೆಯುವ ಬೇರೆ ಯಾವ ಯುದ್ಧವೇ ಆಗಲಿ ಭಗವದ್ ಇಚ್ಛೆಯಲ್ಲಿ ನಡೆಯುತ್ತದೆ. ಏಕೆಂದ್ರೆ ಭಗವಂತನ ಅಪ್ಪಣೆ ಇಲ್ಲದೆ ಯಾರಿಂದಲೂ ಅಂತ ಸಮೂಹ ಸರ್ವನಾಶ ಸಾಧ್ಯವಿಲ್ಲ. ಭಗವಂತ ಸ್ಯಾಂಕ್ಷನ್ ಮಾಡಿದ್ದಾನೆ, ಇಲ್ಲದ ಯುದ್ಧ ಆಗುವುದಿಲ್ಲ. ಯಾವುದೇ ಯುದ್ಧ ಇರಲಿ, ಯಾಕೆ ಮಾಡಿದ್ದಾನೆ ಅದು ಬೇರೆ ವಿಷಯ. ಅದಕ್ಕೆ ತುಂಬಾ ಬರ್ತಾನೆ ಪಾಸ್ಟ್ ರೆಕಾರ್ಡ್ ಎಲ್ಲ. ಹೇಗೆಂದ್ರೆ ಈಗ ಜಡ್ಜ್ಮೆಂಟ್ ಕೊಡುವಾಗ ಜಡ್ಜ್ ಯಾಕೆ ಮಾಡಿದ್ದಾನೆ? ಎಸ್ 1990 ಇದು ಮಾಡಿದ್ಯಾ, 92 ಇದು ಮಾಡಿದ್ಯಾ, 94 ಇದು ಮಾಡಿದ್ಯಾ, 2000 ಇದು ಮಾಡಿದ್ಯಾ, ಎಸ್ ನೌ ಯು ಆರ್ ಲೈಫ್ ಸೆಂಟೆನ್ಸ್.
ನನಗೆ. ಎಸ್, ಆಗ ತುಂಬ ಬರ್ತದೆ. ಆದರೆ ಆಗುವಂಥದ್ದು ಭಗವಂತ ಇಚ್ಛೆಯಿಂದ. ದುರ್ಯೋಧನನ ಪಕ್ಷವು ಕೃಷ್ಣನ ಮಹಾನ್ ಭಕ್ತಳಾದ ದ್ರೌಪದಿಯನ್ನು ಅವಮಾನಗೊಳಿಸಿತು. ಎಂತ ಮಾಡಿದ ದುರ್ಯೋಧನ? ದುರ್ಯೋಧನ ಹೇಳುವಂತಹದ್ದು ದುಶ್ಯಾಸನ ಹತ್ರ, ದುಶ್ಯಾಸನ, ಅವಳನ್ನು ನಂಗೆ ಮಾಡು, ಬೆತ್ತಲೆ ಮಾಡು, ಮತ್ತೆ ಅವಳನ್ನು ನನ್ನ ತೊಡೆಯಲ್ಲಿ ಕೂರಿಸ್ಬೇಕು, ಹೀಗೆ ಹೇಳಿದ. ನಗರ್ತಾನೆ ದುರ್ಯೋಧನ. ಹಾಗಾಗಿ ಕೃಷ್ಣ ಹೇಳುವಂಥದ್ದು ಎಂತಂದ್ರೆ ಅರ್ಜುನನಿಗೆ, ಈಗ ನೀವು 5 ಮಂದಿ ಗಂಡಂದಿರು ಇರುವಾಗಲೇ ಆಗ ಮಾಡಿದ್ದಾನೆ. ಯಾರು? ದುರ್ಯೋಧನ. ಈಗ ಮಾಮೂಲಿ ಸ್ತ್ರೀಯನ್ನು ಬಿಡ್ತಾನ? ಅದೇ ನಿನ್ನ ಅಣ್ಣ ಯಾರು? ಯುಧಿಷ್ಠಿರ ಮಹಾರಾಜ್. ಕುಂತಿಯನ್ನು ಗಂಡ ಇಲ್ಲದ ಅವಳನ್ನು ಹೇಗೆ ನೋಡಿದ ಹಾಗೆ ಎಲ್ಲ ಪ್ರಜೆಗಳನ್ನು ನೋಡ್ತಾನಂತೆ. ಈಗ ಎಲ್ಲರೂ ಸತ್ರು ಕೂಡ. ಹಾಗಾಗಿ ಯುಧಿಷ್ಠಿರ ಆಗ್ಬೇಕು ಹೇಳುವಂಥದ್ದು ಯಾರು? ಕೃಷ್ಣ ಅರ್ಜುನನಿಗೆ. ಅವಳು ಭಗವಾನ್ ಕೃಷ್ಣನಿಗೆ ಹಾಗೂ ಈ ಅನಪೇಕ್ಷಿತ ಅಪಮಾನದ ಮೂಕ ಪ್ರೇಕ್ಷರಿಗೆ ಅಂಗಲಾಚಿ ಬೇಡಿಕೊಂಡಳು. ಆದ್ರೆ ಎಲ್ಲಿತ್ತವನಿಗೆ ಕರುಣೆ? ಆಗ ಭಗವಂತನ ಅರ್ಜುನಿಗೆ ಯುದ್ಧ ಮಾಡಿ ಕೀರ್ತಿವಂತನಾಗುವಂತೆ ಸಲಹೆ ಮಾಡಿದ. ಇಲ್ಲದಿದ್ದರೂ ಭಗವದ್ ಈಚೆಯಿಂದ ಹೇಗಾದರೂ ದುರ್ಯೋಧನ ಪಕ್ಷ ವಧೆ ಆಗ್ತಿತ್ತು ನೋಡಿ. ಇಲ್ಲದೂ ಕೂಡ ಆಗ್ತಿತ್ತು. ಹೀಗಾಗಿ ಕೇವಲ ಒಬ್ಬ ನಿಯೋಗಿಯಾಗಿ ಭೀಷ್ಮಕರ್ಣರಂತ ಮಹಾಸೇನಾನಿಗಳ ವಧೆಯ ಕೀರ್ತಿಗೆ ಪಾತ್ರನಾಗುವಂತೆ ಅರ್ಜುನನಿಗೆ ಸಲಹೆ ಮಾಡೋದು. ಜಸ್ಟ್ ಇನ್ಸ್ಟ್ರೂಮೆಂಟ್, ನೀನು ಈಗ ಅವರನ್ನು ಕೊಲ್ಲದಿದ್ರೆ ಕೊಲ್ತಾರೆ. ಹಾಗಾಗಿ ನಾವು ಕೂಡ ಒಂದು ಇನ್ಸ್ಟ್ರೂಮೆಂಟ್. ಈಗ ನಾನು ನಿಮಗೆ ಕ್ಲಾಸ್ ಮಾಡೋದಿದ್ರೆ ಭಗವಂತ ಇನ್ನೊಬ್ಬರನ್ನು ಯೂಸ್ ಮಾಡ್ತಾನೆ. ನಾನೊಂದು ನಿಮಿತ್ತ ಮಾತ್ರ. ಭಗವಂತ ನನ್ನ ಸೇವೆಗೆ ಯೂಸ್ ಮಾಡಿದ ನಾನು ಮಾಡ್ಬೇಕಷ್ಟೇ. ನಾನು ಮಾಡಿದ ಇದು ಬಂದ್ರೆ ಹೋಯ್ತು. ಹಾಗಾಗಿ ನಾವು ಜಸ್ಟ್ ನಿಮಿತ್ತ ಮಾತ್ರ. ಕೃಷ್ಣನ ಪ್ಲಾನ್ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ನಮ್ಮನ್ನು ಈಗ ಇಲ್ಲಿ ಕೂರಿಸಿದಾನೆ, ನಾವು ಇದನ್ನು ಮಾಡುವಂಥದ್ದು ಅಷ್ಟೇ. ಕಠೋಪನಿಷನ್ನಂತ ವೇದ ಸಾಹಿತ್ಯದಲ್ಲಿ ಭಗವಂತನನ್ನು ಸರ್ವಭೂತ ಅಂತರಾತ್ಮ ಅಥವಾ ಪ್ರತಿಯೊಬ್ಬನ ದೇಹದಲ್ಲಿ ವಾಸಿಸುವ ಮತ್ತು ತನಗೆ ಶರಣಾಗತನಾದ ಜೀವಾತ್ಮನಿಗೆ ಸಕಲ ನಿರ್ದೇಶನ ನೀಡುವ ದೇವೋತ್ತಮ ಪುರುಷನೆಂದು ವರ್ಣಿಸಲಾಗಿದೆ. ಕಠೋಪನಿಷತ್ ಅಂತ ಹೇಳ್ತಾರೆ. ಸರ್ವಭೂತ ಅಂತರಾತ್ಮ, ಪ್ರತಿಯೊಬ್ಬನ ದೇಹದಲ್ಲಿ ವಾಸಿಸುವ ಮತ್ತು ತನಗೆ ಶರಣಾದ ಜೀವಿಗೆ ಸಕಲ ನಿರ್ದೇಶನ ನೀಡುವ ದೇವೋತ್ತಮ ಪುರುಷನ ವರ್ಣಿಸಲಾಗಿದೆ. ಶರಣಾಗತನಾದಿಗೆ ಮಾತ್ರ ನಿರ್ದೇಶನ ನೀಡ್ತಾನೆ, ಬಾಕಿಯವರಿಗೆಲ್ಲ. ಬಾಕಿಯವರಿಗೆ ನಿರ್ದೇಶನ ನೀಡುವುದಿಲ್ಲ. ಬಾಕಿಯವರಿಗೆ ಹೇಗಂದ್ರೆ ಹೀಗೆ ಉಪದೃಷ್ಟ ಹನುಮಂತ ಭರತ ಭಕ್ತ ಹೇಗಂದ್ರೆ ಓಕೆ ಓಕೆ ಓಕೆ, ಮನಸ್ಸಿಲ್ಲ ಪರಮಾತ್ಮನಿಗೆ. ಈಗ ಹೇಗಂದ್ರೆ ನಾವು ಇಂದ್ರ ಸುಖ ಬೇಕು. ಈಗ ನಮಗೆ ನಮ್ಮ ನಮ್ಮದು ಕೇಳ್ತಾರೆ, ಅಮ್ಮ ನನಗೆ ಈ ಚಾಕ್ಲೇಟ್ ಬೇಕಂತ ಹೇಳ್ತಾರೆ. ನಿನ್ನೆ ನೀವು ಕೊಟ್ಟಿದ್ದೀರಿ 2 ಚಾಕ್ಲೇಟ್, ನೀವು ಕೊಡುವಾಗ ಹೇಳಿದಿರಿ ನಾಳೆ ಇಲ್ಲ, ಇನ್ನು 2 ದಿವಸ ಇಲ್ಲ ಅಂತ. ಈಗ ಕೇಳ್ತಾರೆ ನಿಮ್ಮ ಹತ್ರ ಉಂಟು, ನೀವು ಇಟ್ಟಿದ್ದೀರಿ, ಇಲ್ಲ. ಮತ್ತೆ ಕೇಳ್ತಾರೆ ಬೇಕಮ್ಮ ನನಗೆ ಅದೇ ಬೇಕು, ಇಲ್ಲ. ಮತ್ತೆ ಲಾಸ್ಟ್ಗೆ ಮಗು ಹೀಗೆ ಮಾಡ್ತದೆ, ಹೀಗೆ ಮಾಡ್ತದೆ. ಆಗ ನೀವು ಲಾಸ್ಟಿಗೆ ಓಕೆ ಹೀಗೆ ಒಂದು ಕೊಡ್ತೀರಿ. ಹಾಗೆ ಅದೇ ರೀತಿ ಪರಮಾತ್ಮ ಕೂಡ ನಮ್ಗೆ ನಮ್ಮ ಇಂದ್ರ ಸುಖ ಸೇಮ್ ಹಾಗೆ ಅವರಿಗೆ ನಮ್ಗೆ ಮಾರ್ಗದರ್ಶನ ನೀಡುವುದಿಲ್ಲ ಅವ. ಸೇಮ್ ಅದೇ ರೀತಿ ಶರಣಾಗತರಾದ ಆತ್ಮರನ್ನು ಐಕ ಭಕ್ತಿಯ ಅಧೀನಕ್ಕೆ ಒಪ್ಪಲ. ಶರಣಾಗತರಾಗದ ಈ ನಮ್ಮನ್ನು ಆತ್ಮರನ್ನು ಐಕ ಭಕ್ತಿ ಅಧೀನಕ್ಕೆ ಒಪ್ಪಲಾಗುತ್ತದೆ. ಭ್ರಾಮಯಾನ್ ಸರ್ವಭೂತಾನ್ ಯಂತ್ರದೂಢಾನಿ ಮಾಯ. ಅಂದ್ರೆ ಜಸ್ಟ್ ಅವ ಹೀಗೆ ನೋಡ್ತಾ ಇರ್ತಾನೆ. ಜಸ್ಟ್ ಅಂದ್ರೆ 2 ಪಕ್ಷಿ, ಒಂದು ಪಕ್ಷಿ ತಿನ್ನುವುದಂದ್ರೆ ಇದು ಇಂದ್ರ ಸುಖ, ಇನ್ನೊಂದು ಪಕ್ಷಿ ನೋಡುವಂಥದ್ದು ಪರಮಾತ್ಮ. ಜಸ್ಟ್ ಈಗ ನೋಡ್ತಾ ಇರ್ತದೆ. ಆದ್ದರಿಂದ ಅವರಿಗೆ ತಮ್ಮ ಇಚ್ಛಾನುಸಾರ ಕೆಲಸ ಮಾಡಲು ಮತ್ತು ಪರಿಣಾಮಗಳು ಅನುಭವಿಸಲು ಅವಕಾಶ ನೋಡಿ. ನಮಗೆ ಫ್ರೀಡಮ್ ಕೊಟ್ಟಿದ್ದಾನೆ. ಇದು ದೊಡ್ಡ ಮಿಸ್ಟೇಕ್ ಮಾಡಿದ್ರು ಕೃಷ್ಣ. ನಾವು ಫ್ರೀಡಮ್ ಅನ್ನು ಮಿಸ್ಯೂಸ್ ಮಾಡುವಂಥದ್ದು, ಮತ್ತೆ ನಾವು ದೇವರಿಗೆ ದೂರ ಹಾಕುವಂಥದ್ದು. ದೇವರಿಗೆ ಹಾಗೆ ಆಯ್ತು, ಹೀಗಾಯ್ತು ತುಂಬಾ ಬರ್ತದೆ ನಮ್ಮ ಇಲ್ಲಿಂದ. ಟಿಪ್ ಆಫ್ ದ ಟಂಗ್ ಅಲ್ಲಿ ಉಂಟು, ಪ್ರಾಪರ್ ಇರ್ತೇವೆ. ಹೇಗಂದ್ರೆ ಸ್ಕೂಲಲ್ಲಿ ಕರೆಕ್ಟ್ ನೆನಪಿತ್ತು, ಎಲ್ಲರೂ ನಾನು ಕೂಡ
ಹೇಗಂದ್ರೆ ಎಂಥದ್ದಾದ್ರೆ ಹೂ ಹ್ಯಾವ್ ಡನ್ ದಿಸ್, ಹಿ ಹ್ಯಾಸ್ ಡನ್ ದಿಸ್, ಶಿ ಹ್ಯಾಸ್ ಡನ್ ದಿಸ್, ರಪ್ಪ ನಾವು ತೋರಿಸ್ತೇವೆ. ಇನ್ನೊಬ್ಬರನ್ನ ಪಾಯಿಂಟ್ ಔಟ್ ಮಾಡೋದು ರಪ್ಪ. ಹಾಗೆ ನಾವು ಎಂಥದ್ದು ಮಾಡಿದ್ರೆ ಅದು ದೇವರು ಪರಮಾತ್ಮ ಇದ್ದಾನಲ್ಲ ಅವು ಮಾಡಿದ್ರು. ನಾವು ನಮ್ಗೆ ಫ್ರೀಡಮ್ ಕೊಟ್ಟಿದ್ದಾನೆ, ನಾವು ಫ್ರೀಡಮ್ ಮಿಸ್ಯೂಸ್ ಮಾಡಿದ್ದೇವೆ. ಹೇಗಂದ್ರೆ ಒಂದು ಕೈಯಲ್ಲಿ ಮಲ, ಒಂದು ಕೈಯಲ್ಲಿ ಗುಲಾಬ್ ಜಾಮೂನ್. ಮಲ ಅಂದ್ರೆ ಇಂದ್ರಿಯ ಸುಖ, ಗುಲಾಬ್ ಜಾಮೂನ್ ಅಂದ್ರೆ ಕೃಷ್ಣ ಪ್ರಜ್ಞೆ. ನಮ್ಮ ಫ್ರೀಡಮ್ ಅನ್ನು ಕೃಷ್ಣ ಪ್ರಜ್ಞೆ ಯೂಸ್ ಮಾಡಿದ್ರೆ ಕೃಷ್ಣ ನಮಗೆ ಮಾರ್ಗದರ್ಶನ ನೀಡ್ತಾನೆ. ನಾವು ಇಂದ್ರಿಯ ಸುಖ ಯೂಸ್ ಮಾಡಿದ್ರೆ ನಮಗೆ ಮಾರ್ಗದರ್ಶನ ನೀಡುವುದಿಲ್ಲ. ಹಾಗಾಗಿ ನಾವು ಡಿಸೈಡ್ ಮಾಡಬೇಕು. ಕಾಯಿನ್ ಈಸ್ ಇನ್ ಅವರ್ ಸೈಡ್, ನಮ್ಮ ಸೈಡ್ ಉಂಟು ಕಾಯಿನ್. ನಮ್ಗೆ ಯಾವುದು ಹೆಡ್ ಬೇಕಾ ಟೈಲ್ ಬೇಕಾ ನಾವು ಡಿಸೈಡ್ ಮಾಡಬೇಕು. ಅನುಭವಿಸಲು ಅವಕಾಶ ನೀಡಲಾಗುತ್ತದೆ. ಆದರೆ ಬ್ರಹ್ಮ ಮತ್ತು ಅರ್ಜುನ ಅಂತ ಭಕ್ತರು ತಮ್ಮ ಸಲುವಾಗಿ ಏನನ್ನು ಮಾಡುವುದಿಲ್ಲ. ನೋಡಿ, ಇದು ಡಿಫ್ರೆನ್ಸ್ ನಮ್ಗೆ. ಮತ್ತೆ ಈಗ ನಾವು ಹೇಳ್ತೇವೆ ಬ್ರಹ್ಮ ಅರ್ಜುನ ಎಲ್ಲ ಏನು ಅವರು ದೊಡ್ಡ ಇದ, ಅವರಿಗೆ ಇಂಡಿಪೆಂಡೆಂಟ್ ಆಗಿ ಏನು ಮಾಡುವುದಿಲ್ಲ. ನಾವು ಎಷ್ಟು ಮಾಡ್ತೇವೆ, ನಮ್ಮದೇ ಸಲುವಾಗಿ ಎಲ್ಲ ಮಾಡುವಂಥದ್ದು. ನಾವು ಲೆಕ್ಕ ಹಾಕಿ ಬೆಳಿಗ್ಗೆಯಿಂದ ಸಂಜೆ ತನಕ ಎಂತೆಲ್ಲ ಮಾಡಿದ್ವಿ, ದೇವ ಕೃಷ್ಣನಿಗೆ ಎಷ್ಟು ಮಾಡಿದ್ದೀನಿ, ನಮ್ಮ ಸಲುವಾಗಿ ಎಷ್ಟು ಮಾಡಿದ್ದೀನಿ ನಾನು, ಏನು ಟ್ರ್ಯಾಕ್ ಸಿಗ್ತದೆ. ಹಾಗಾಗಿ ಅವರು ಎಂಥದ್ದು ಮಾಡುವುದಿಲ್ಲ. ಬ್ರಹ್ಮ ಮತ್ತು ಅರ್ಜುನನಂತ ಭಕ್ತರು ತಮ್ಮ ಸಲುವಾಗಿ ಏನನ್ನು ಮಾಡುವುದಿಲ್ಲ. ಅವರು ಸಂಪೂರ್ಣ ಶರಣಾಗತ ಆತ್ಮರಾಗಿ ಭಗವಂತನ ಇಂಗಿತಗಳಿಗೆ ಕಾಯುತ್ತಾರೆ. ಇದು ಪಾಯಿಂಟ್ ಕಂಪ್ಲೀಟ್. ಅವನ ಎಸ್ ಭಗವಂತ ಆರ್ಡರ್ ಕೊಡಬೇಕು. ದೇ ಆರ್ ವೇಟಿಂಗ್ ಫಾರ್ ಕೃಷ್ಣಸ್ ಆರ್ಡರ್. ಆದ್ದರಿಂದಲೇ ಅವರು ಶ್ರೀ ಸಾಮಾನ್ಯರ ದೃಷ್ಟಿಯಲ್ಲಿ ಬಲು ಅದ್ಭುತವೆನಿಸುವಂತ ಏನನ್ನಾದರೂ ಮಾಡಲು ಪ್ರಯತ್ನಿಸುತ್ತಾರೆ. ನೋಡಿ, ಅದ್ಭುತ ಏನು ಕೂಡ ಅವರಿಗೆ ಮಾಡಬಹುದು. ಉರುಕ್ರಮ ಎನ್ನುವುದನ್ನು ಭಗವಂತನ ನಾಮಗಳಲ್ಲಿ ಒಂದು. ಉರುಕ್ರಮ ಎಂದರೆ ಅವನ ಕಾರ್ಯಗಳು ಬಲು ವಿಸ್ಮಯಕಾರಿ, ವಿಸ್ಮಯ ಮತ್ತು ಜೀವಿಗೆ ಹೂವಾತೀತವಾದದ್ದು. ಆದ್ದರಿಂದ ಭಗವಂತನ ನಿರ್ದೇಶನದಿಂದಾಗಿ ಅವನ ಭಕ್ತರ ಕಾರ್ಯಾಚರಣೆಗೂ ಕೆಲವೊಮ್ಮೆ ಅತ್ಯಂತ ವಿಸ್ಮಯಪೂರ್ಣವಾಗಿ ತೋರುತ್ತದೆ. ಹಾಗೆ ಭಗವಂತ ನಿರ್ದೇಶನದಿಂದ ಭಕ್ತರು ಕೂಡ ಹಾಗೆ ಆಗ್ತದೆ. ಬ್ರಹ್ಮಾಂಡ ಮಹಾನ್ ಮೇಧಾವಿಯಾದ ಬ್ರಹ್ಮನಿಂದ ಹಿಡಿದು ಒಂದು ಸಣ್ಣ ಇರುವವರೆಗೆ ಪ್ರತಿ ಜೀವಿಯ ಬುದ್ಧಿಯನ್ನು ಎಲ್ಲ ಕರ್ಮಗಳ ಸಾಕ್ಷಿಯಾಗಿ ಭಗವಂತನು ತನ್ನ ದಿವ್ಯ ಸ್ಥಾನದಿಂದ ಗಮನಿಸುತ್ತಾನೆ. ಎಲ್ಲ ಬ್ರಹ್ಮನಿಂದ ಹಿಡಿದು ಸಣ್ಣ ಇರುವ ತನಕ ಎಲ್ಲ ಕೃಷ್ಣ ಗಮನಿಸ್ತಾನೆ. ಎಲ್ಲ ಟ್ರ್ಯಾಕ್ ರೆಕಾರ್ಡ್ ಎಲ್ಲ ನಾವು ಎಂತೆಲ್ಲ ಮಾಡ್ತೇವೆ ಎಲ್ಲ ಡೀಟೇಲ್ಸ್ ಬರ್ತದೆ ಅಲ್ಲಿ. ಪಟ್ 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 ಟಕ್ 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 ಮಾಡುವುದೆಲ್ಲ ಚಿಂತನೆ, ಭಾವನೆ ಮತ್ತು ಇಚ್ಛೆಗಳ ಅಭೌತ ಪರಿಣಾಮಗಳನ್ನು ಅಧ್ಯಯನ ಮಾಡುವ ಬುದ್ಧಿವಂತನು ಭಗವಂತನ ಸೂಕ್ಷ್ಮ ಸಾನ್ನಿಧ್ಯ ಅನುಭವಿಸಬಲ್ಲ. ನೋಡಿ, ಬುದ್ಧಿವಂತನು ಮಾತ್ರ. ಚಿಂತನೆ, ಭಾವನೆ ಇದೆಲ್ಲ ಇಚ್ಛೆಗಳು. ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್. ಎಸ್, ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್, ಚಿಂತನೆ, ಭಾವನೆ ಮತ್ತು ಇಚ್ಛೆಗಳ ಅಭೌತ ಪರಿಣಾಮಗಳು ಅಧ್ಯಯನ ಮಾಡುವ ಬುದ್ಧಿವಂತರು ಸೂಕ್ಷ್ಮ ಸಾನ್ನಿಧ್ಯವನ್ನು ಅನುಭವಿಸಬಲ್ಲ. ನಾವು ಬುದ್ಧಿವಂತರಾಗಬೇಕು. ಶ್ಲೋಕ 18. ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾತ್ರಯ ಸ್ಥಿತಿ ಸರ್ಗ ನಿರೋಧೇಶು ಗೃಹೀತ ಮಾಯಾ ವಿಭೋ. ಪರಂಬ್ರಹ್ಮ ಭಗವಂತ ಸಕಲ ಐಕ ಗುಣಗಳಿಗೆ ಅತೀತನಾದ ಶುದ್ಧ ಚಿನ್ಮಯ ರೂಪಿ. ಆದರೂ ಐಕ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಅದರವಾಗಿ ತನ್ನ ಬಹಿರಂಗ ಶಕ್ತಿಯ ಮೂಲಕ ಪ್ರಕೃತಿ ಗುಣಗಳ ಸತ್ವ ರಾಜಸ್ನಾಮವನ್ನು ಗ್ರಹಿಸುತ್ತಾನೆ. ಅಂದ್ರೆ ಕೃಷ್ಣ ಈ ಗುಣಗಳಿಗೆ ಅತೀತ. ಗುಣಗಳು ಯಾರ ಕಂಟ್ರೋಲ್ ಉಂಟು? ಮಾಯೆ, ಬಹಿರಂಗ ಶಕ್ತಿ ಅಂದ್ರೆ ದೇವಿ, ಅವಳ ಅಂಡರ್ ಉಂಟು. ಆದ್ರೆ ಈ ಹೆಚ್ಚಿನ ಮೂರ್ಖರು ಅಂತ ಹೇಳೋದು ಮೂಢರು. ಕೃಷ್ಣ ಕೂಡ ಈ ಗುಣದಲ್ಲಿದ್ದಾನೆ. ಹೇಗೆ ಗುಣದಲ್ಲಿ ಇರುವಂತದ್ದು? ಈಗ ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಎಸ್, ಈಗ ಒಬ್ಬ ಭಕ್ತ ಅವ ಸೀರಿಯಸ್ ಆಗಿ ಕೃಷ್ಣ ಪ್ರಜ್ಞೆ ಮಾಡ್ತಾ ಇದ್ದಾನೆ. ಸೀರಿಯಸ್ ಕೃಷ್ಣ ಪ್ರಜ್ಞೆ ಮಾಡಿದ ಮೇಲೆ ಅವ ಆ ಗುಣದಿಂದ ಹೊರಗೆ ಬರ್ತಾನೆ. ಶುದ್ಧ ಭಕ್ತ. ಈಗ ಶುದ್ಧ ಭಕ್ತ ಆ ಗುಣದಿಂದ ಹೊರಗೆ ಬರುವ ಕೃಷ್ಣ ಹೇಗೆ ಇರುವಂತದ್ದು? ಗುಣದಲ್ಲಿ
ಕೃಷ್ಣನ ಪೂಜೆ ಮಾಡ್ತಾ ಆ ಗುಣದ ಹೊರಗೆ ಬರ್ತಾನೆ. ಕೃಷ್ಣ ಹೇಗೆ ಬರುವಂತದ್ದು? ಇದು ಕ್ವಶನ್ ಮಾರ್ಕ್. ಎಸ್. ಭಾವಾರ್ಥ ಬೈ ಭಕ್ತಿ ಸ್ವಾಮಿ ಋಷಿಲ ಪ್ರಭುಪಾದಿಗೆ. ಪರಮ ಪ್ರಭು ಭಗವಂತನು ಸಾತ್ವಿಕ, ರಾಜಸ ಮತ್ತು ತಾಮಸ ಎಂಬ 3 ಐಕ ಗುಣಗಳಿಂದ ಪ್ರಕಟವಾಗುವ ಬಹಿರಂಗ ಶಕ್ತಿಯ ಒಡೆಯನು. ಒಡೆಯ. ಈ ಶಕ್ತಿಯ ಒಡೆಯನಾದ ಅವನು ಅಂತ ಭ್ರಾಂತಿಕಾರಕ ಶಕ್ತಿಯಿಂದ ಎಂದಿಗೂ ನಿರ್ಬಾಧಿತ. ಅವ ಅದರಲ್ಲಿ ಇಲ್ಲ, ಆ ಗುಣದಲ್ಲಿ ಇಲ್ಲ. ಜೀವಿಗಳು ಪ್ರಕೃತಿಯ ಐಕ ಗುಣಗಳಿಂದ ಬಾಧಿತರು ಅಥವಾ ಅವುಗಳ ಪ್ರಭಾವ ಗುರಿಯಾಗುವುದು. ನಾವೆಲ್ಲ ಈ ಗುಣಗಳಿಗೆ ಬೀಳ್ತೇವೆ. ಕೆಲವೊಮ್ಮೆ ತಮೋಗುಣ, ಕೆಲವೊಮ್ಮೆ ರಜೋಗುಣ, ಕೆಲವೊಮ್ಮೆ ಸತ್ವಗುಣ. ಅದೇ ಭಗವಂತ ಮತ್ತು ಜೀವಿಗಳ ಅನ್ನೋ ವ್ಯತ್ಯಾಸ. ಜೀವಿಗಳು ಮೂಲತಃ ಗುಣಾತ್ಮಕವಾಗಿ ಭಗವಂತನೊಡನೆ ಅಭಿನ್ನರಾಗಿದ್ದರು, ಆ ಗುಣಗಳಿಗೆ ಅಧೀನ. ಕ್ವಾಲಿಟಿಯಲ್ಲಿ ಸೇಮ್ ಅಂತೆ. ಆತ್ಮ ಮತ್ತೆ ಪರಮಾತ್ಮ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾಂ ಏಕೋ ಇಭವನಾಂ ವಿಧಾಧಿಕಂ. ಆದ್ರೆ ಅವ ಎಲ್ಲರನ್ನು ನೋಡುವಂತವ, ಎಲ್ಲರೂ ಅವನ ಕಂಟ್ರೋಲ್ ಇರುವಂತದ್ದು. ಅರ್ಥಾತ್ ಪ್ರಕೃತಿಯ ಐಕ ಗುಣಗಳು ಭಗವಂತನ ಶಕ್ತಿಯ ಉತ್ಪನ್ನಗಳಾಗಿದ್ದು ಖಂಡಿತವಾಗಿ ಭಗವಂತನ ಸಂಬಂಧ ಹೊಂದಿವೆ. ಭಗವಂತನಿಗೆ ಸಂಬಂಧ ಉಂಟು, ಎಲ್ಲದಕ್ಕೂ ಸಂಬಂಧ ಉಂಟು, ಯಾವುದು ಇರಲಿ. ಆದರೆ ಈ ಸಂಬಂಧವೇನೆಂದರೂ ಒಡೆಯ ಮತ್ತು ಸೇವಕರ ಸಂಬಂಧ. ಪರಮಪ್ರಭು ಭಗವಂತನ ಐಕ ಶಕ್ತಿಯ ನಿಯಂತ್ರಣ. ಟೋಟಲಿ ಮಾಯ ದೇವಿ ಕೃಷ್ಣನ ಮುಷ್ಟಿಯಲ್ಲಿ ಇದ್ದಾಳೆ. ಅಂದ್ರೆ ಕೃಷ್ಣ ಹೇಳಿದಾಗೆ ಎಂತ ಬೇಕಿದ್ದು ಮಾಡ್ತಾಳೆ ಅವಳು. ಐಕ ಜಗತ್ತಿನ ಜಂಜಡಗಳಲ್ಲಿ ಸಿಲುಕಿದ ಜೀವಿಗಳು ಒಡೆಯರು ಅಲ್ಲ, ನಿಯಂತ್ರಕರು ಅಲ್ಲ. ಈಗ ಪ್ರಭುಪಾದ ಹೇಳ್ತಾರೆ, ದಿಸ್ ಈಸ್ ದ ಪ್ರಾಬ್ಲಮ್. ಎವ್ರಿ ಒನ್ ವಾಂಟ್ ಟು ಬಿಕಮ್ ಮಾಸ್ಟರ್ ಅಂಡ್ ಪ್ರೊಪ್ರೈಟರ್ಶಿಪ್. ಕಂಟ್ರೋಲರ್, ನಿಯಂತ್ರಕ, ಒಡೆಯ, ಯಜಮಾನ, ಭೋಗ್ತಾರ. ಇದು ಇರುವಂತಹ ಸಮಸ್ಯೆ. ಹಾಗಾಗಿ ಐಕ ಜಗತ್ತಿನ ಜಂಜಡಗಳಲ್ಲಿ ಸಿಲುಕಿದ ಜೀವಿಗಳು ನಾವು ಒಡೆಯರು ಅಲ್ಲ, ಕಂಟ್ರೋಲರ್, ನಿಯಂತ್ರಕಗಳು ಅಲ್ಲ. ಪ್ರತಿಯಾಗಿ ಅವರು ಅಂತಃಶಕ್ತಿಗೆ ಅಧೀನರು. ಈಗ ದೊಡ್ಡ ದೊಡ್ಡ ಮಾತಾಡ್ತಾರೆ ಯಾರು ವಿಜ್ಞಾನಿಗಳು, ಅವರೆಲ್ಲ ಮಾಯ ಒಳಗಿದ್ದಾರೆ. ಮಾಯ ಒಳಗೆ ಕುಣಿಸ್ತಾ ಇದ್ದಾಳೆ. ಯಾರೇ ಇರಲಿ, ದೊಡ್ಡ ಫಿಲ್ಮ್ ಸ್ಟಾರ್ ಯಾರೇ, ಪೊಲಿಟಿಷಿಯನ್ ಯಾರೇ ಇರಲಿ, ಎಲ್ಲರೂ ಈ ಮಾಯ ಮುಷ್ಟಿಯಲ್ಲಿ ಇದ್ದಾರೆ. ಅವ್ರು ಮತ್ತೆ ಎಂತ ಮಾತಾಡ್ಲಿಕ್ಕೆ ಆಗ್ತದೆ ಕೃಷ್ಣನ ಬಗ್ಗೆ, ದೇವರ ಬಗ್ಗೆ? ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲರೂ ಕೃಷ್ಣ ಅಂದ್ರೆ ಕೃಷ್ಣ ಸೂರ್ಯಗೆ ಸಮಾನ, ಮಾಯರ ಅಂಧಕಾರ, ಜ ಕೃಷ್ಣ ಹೇ ಮಾಯನ ಅಧಿಕಾರ. ಯಾರು ಕೃಷ್ಣ ಬಗ್ಗೆ ತಗೊಳ್ತಾನೆ ಅಲ್ಲಿ ಮಾಯ ಇಲ್ಲ. ಎಲ್ಲರೂ ಮಾಯ ಅಂಡರಿದ್ದಾರೆ. ವಾಸವಾಗಿ ಭಗವಂತನ ಸ್ವಚ್ಛ ಆಕಾಶದಲ್ಲಿನ ಸೂರ್ಯ ಮತ್ತು ಅವನ ಕಿರಣಗಳಂತೆ ತನ್ನ ಅಂತರಂಗ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಶಾಶ್ವತ ಅಭಿವ್ಯಕ್ತ. ಆದರೆ ಸೂರ್ಯನು ಆಕಾಶದಲ್ಲಿ ಮೋಡಗಳನ್ನು ಸೃಷ್ಟಿಸುವಂತೆ ಕೆಲವೊಮ್ಮೆ ಅವನ ಐಕ ಶಕ್ತಿಯನ್ನು ಸೃಷ್ಟಿಸ್ತಾನೆ. ಹೇಗೆ ಸೂರ್ಯನ ಮೋಡದಿಂದ ಹೆಚ್ಚು ಹೆಚ್ಚು ಆಭಾಜನಾಗಿರುವನು, ಹಾಗೆ ಅಪರಿಮಿತ ಭಗವಂತನು ಅವನ ಬ್ರಹ್ಮಜ್ಯೋತಿಯ ಕಿರಣಗಳ ಅಪಾರ ವ್ಯಾಪ್ತಿಯಲ್ಲಿ ಕೆಲವೊಮ್ಮೆ ಗೋಚರಿಸುವ ಐಕ ಶಕ್ತಿಯಿಂದ ಆಭಾಜನಾಗಿದ್ದಾನೆ. ಎಸ್ ಅಂತ ಹೇಳ್ತಾರೆ ಲಾಸ್ಟ್ ಸೆಂಟೆನ್ಸ್. ಸುಪ್ರೀಂ ಲಾರ್ಡ್ ಈಸ್ ಕಂಟ್ರೋಲ್. ಓಕೆ, ಮೆಟಲ್ ಎಂಟಿಟೀಸ್ ಇದಾಯಿತು. The Lord is eternally manifest in eternal potency or spiritual energy, just like the sun and its rays in the clear sky. But at times he creates a material energy as the sun creates a cloud. Yes. ಸೂರ್ಯ ಹೇಗೆ ಈ ಮೋಡನ್ನು ಕ್ರಿಯೇಟ್ ಮಾಡ್ತಾನೆ, ಅದೇ ರೀತಿ ಭಗವಂತ ಕೂಡ ಈ ಮೆಟೀರಿಯಲ್ ಎನರ್ಜಿ ಕ್ರಿಯೇಟ್ ಮಾಡುವಂಥದ್ದು, ಈ ಭೌತಿಕ ಶಕ್ತಿ. ಆಸ್ ದ ಸನ್ ಇಸ್ ಎವರ್ ಇನ್ಕ್ರೀಸಿಂಗ್ ಅನ್ಎಫೆಕ್ಟೆಡ್ ಬೈ ದ ಸ್ಪಾಟ್ ಆಫ್ ಕ್ಲೌಡ್. ಈಗ ಹೇಗಂದ್ರೆ, ಈಗ ಮೋಡ ಇರ್ತದೆ, ಇದರಿಂದ ಸೂರ್ಯ ಇಲ್ಲ, ಸೂರ್ಯ ಇದ್ದಾನೆ, ಹೆಚ್ಚಿನವರು ಸೂರ್ಯ ಇಲ್ಲ, ಸೂರ್ಯ ಇದ್ದಾನೆ. ಮೋಡ ಜಸ್ಟ್ ಸ್ವಲ್ಪ ಸಮಯಕ್ಕೆ ಉಂಟು ಅಷ್ಟೇ, ಸ್ವಲ್ಪ ಪ್ಲೇಸ್ ಅಲ್ಲಿ ಉಂಟು, ಒಂದೇ ಪ್ಲೇಸ್, ಸ್ವಲ್ಪ ಪ್ಲೇಸ್ ಅಲ್ಲಿ ಅಷ್ಟೇ, ಸೂರ್ಯ ಇದ್ದಾನೆ. ಅದೇ ರೀತಿ ಸೊ ಆಲ್ಸೋ ದ ಅನ್ಲಿಮಿಟೆಡ್ ಲಾರ್ಡ್ ಇಸ್ ಅನ್ಎಫೆಕ್ಟೆಡ್ ಬೈ ದಿ ಸ್ಪಾಟ್ ಆಫ್ ಮೆಟೀರಿಯಲ್ ಎನರ್ಜಿ. ಅದೇ ರೀತಿ ಕೃಷ್ಣ ಎಫೆಕ್ಟ್ ಆಗುದಿಲ್ಲ ಈ ಮೆಟೀರಿಯಲ್ ಎನರ್ಜಿಯಿಂದ, ಬಹಿರಂಗ ಶಕ್ತಿಯಿಂದ. at times in the unlimited span of the Lord's rays of Brahma Jyoti. Yes. ಯಾಕಂದ್ರೆ ಕೃಷ್ಣನ ಬ್ರಹ್ಮ ಜ್ಯೋತಿ ಅಷ್ಟು ಪವರ್ಫುಲ್. ಓಕೆ, ಎಸ್ ಕೃಷ್ಣ